ಹರೇಕಳ ಗ್ರಾಮ ಪಂಚಾಯತ್ಗೆ ಎರಡನೇ ಅವಧಿಗೆ ಅಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಗುಲಾಬಿ ಬೊಕ್ಕ ಉಪಾಧ್ಯಕ್ಷರಾದ ಎಂಪಿ ಅಬ್ದುಲ್ ಮಜೀದ್ ಅವಿರೋಧವಾದ ಆಯ್ಕೆಯಾದರು. 18 ಸದಸ್ಯ ಬಲದ ಹರೇಕಳ ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ 13 ಎಸ್ಡಿಪಿಐ ಬೆಂಬಲಿತ 3 ಸಿಪಿಐಎಂ ಬೊಕ್ಕ ಪಕ್ಷೇತರರು ತಲಾ 1 ಸ್ಥಾನ ಉಂಡು. ಸುರುತ ಅವಧಿಡ್ ಬದ್ರುದ್ದೀನ್ ಫರೀದ್ ನಗರ ಬೊಕ್ಕ ಉಪಾಧ್ಯಕ್ಷೆಯಾದ ಕಲ್ಯಾಣಿ ಅಧಿಕಾರ ಚಲಾಯಿಸಾದಿದ್ದರು. ಎರಡನೇ ಅವಧಿಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿನ ಆಂತರಿಕ ಚುನಾವಣೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆದದು. ಚುನಾವಣೆ ಪ್ರಕ್ರಿಯೆ ನಡೆತಿನಪಗ ಪ್ರತಿಸ್ಪರ್ಧೆಲು ಇಜ್ಜಾಂದಿನ ದಾತ್ರ ಅವಿರೋಧ ಆಯ್ಕೆ ನಡೆದದು. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮೊಹಮ್ಮದ್ ಮುಸ್ತಫಾ ಮಲಾರ್ ಪಾತೆರೊಂದು ದಿಂಜ ಪಿರವರಿನ ಗ್ರಾಮ ಹರೇಕಳಡ್ ಸುರುತ ಅವಧಿದ ಅಧಿಕಾರಾವಧಿಡ್ ನಡತಿನ ಅಭಿವೃದ್ಧಿ ಬೇಲೆ ರಾಜ್ಯ ಮಟ್ಟದ ಗ್ರಾಮನು ಗುರುತಿಸಾವಲಕ ಮಾಲ್ತದಂಡು. ದುಂಬಿದ ದಿನಕ್ಲಿಡ್ ಗ್ರಾಮ ನನಲಾತ್ ಅಭಿವೃದ್ಧಿ ಆಯರ ಎತ್ತದ ಪಿರ ಪೋಂದಿಲಕ ತೂವನ್ನ ಜವಾಬ್ದಾರಿ ಪೊಸ ಆಡಳಿತಗೊಂಡು ಹರೇಕಳ ನಲ್ಮೆದ ಗ್ರಾಮ ಆದೆ ಉಪ್ಪುಡು ಪಂಡ ತೆರಿಪಾಯರು. ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಮೊದಲ ಅವಧಿಗೆ ಬದ್ರುದ್ದೀನ್, ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಕಲ್ಯಾಣಿ ಅವರು ಆಯ್ಕೆಯಾಗಿದ್ದರು. ಎರಡನೇ ಅವಧಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಈ ದಿನ ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ನಡೆದಿದೆ. ಈ ದಿನ ಅಧ್ಯಕ್ಷರಾಗಿ ಶ್ರೀಮತಿ ಗುಲಾಬಿ, ಅದೇ ರೀತಿ ಉಪಾಧ್ಯಕ್ಷರಾಗಿ ಅಬ್ದುಲ್ ಮಜೀದ್ ರವರು ನಾಮಪತ್ರ ಸಲ್ಲಿಸುವುದರ ಮೂಲಕ ಆಯ್ಕೆಯಾಗಿದ್ದಾರೆ. ಈ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಹರೇಕಳ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀಮತಿ ಗುಲಾಬಿ, ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಅಬ್ದುಲ್ ಮಜೀದ್ ರವರಿಗೆ ಕೂಡ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಮೊದಲು ಬಹಳ ಹಿಂದುಳಿದ ಗ್ರಾಮ ಪಂಚಾಯತ್ ಎಂಬ ಅಪಕೀರ್ತಿ ಹರೇಕಳ ಗ್ರಾಮ ಪಂಚಾಯತ್ಗೆ ಇತ್ತು. ಕಳೆದ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಬದ್ರುದ್ದೀನ್, ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಕಲ್ಯಾಣಿ ಅವರುಗಳು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರ ಸಹಕಾರ ಮತ್ತು ಗ್ರಾಮ ಪಂಚಾಯತ್ಗೆ ಕಾಲಕಾಲಕ್ಕೆ ಅನುಗುಣವಾಗಿ ಬಂದಂಥ PDO, ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರವನ್ನು ಪಡೆದುಕೊಂಡು ಗ್ರಾಮಸ್ಥರ, ಹಿರಿಯರ ಮತ್ತು ಪಕ್ಷದ ಮುಖಂಡರ ಸಹಕಾರವನ್ನು ಪಡೆದುಕೊಂಡು ವಿಶೇಷವಾಗಿ ಈ ಭಾಗದ ಶಾಸಕರು, ಪ್ರಸ್ತುತ
ಕರ್ನಾಟಕ ಗಣ ಸರ್ಕಾರದ ವಿಧಾನಸಭೆಯ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂಥ UT ಖಾದರ್ ಅವರ ಸಹಕಾರವನ್ನು ಪಡೆದುಕೊಂಡು ಹರೇಕಳ ಗ್ರಾಮ ಪಂಚಾಯತನ್ನು ಉಳ್ಳಾಲ ತಾಲೂಕಿನಲ್ಲಿ ಮಾತ್ರವಲ್ಲ ಅಥವಾ ಮಂಗಳೂರು ತಾಲೂಕಿನಲ್ಲಿ ಮಾತ್ರವಲ್ಲ, ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಹೆಸರು ಬರೆಯುವಾಗೆ ಮಾಡಿದಂಥ ಕೀರ್ತಿ ಅದು ಮಾಜಿ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಅವರಿಗೆ ಅದು ಸಲ್ತದೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಈ ಹರೇಕಳಕ್ಕೆ ನೂತನವಾಗಿ ಒಂದು ಗ್ರಾಮ ಪಂಚಾಯತ್ ಕಟ್ಟಡ, ಹರೇಕಳ ಗ್ರಾಮಕ್ಕೆ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಮತ್ತು ಹರೇಕಳ ಗ್ರಾಮಕ್ಕೆ ಒಂದು ಕಸ ವಿಲೇವಾರಿಯ ಒಂದು ಘಟಕ, ಅದರ ಜೊತೆಗೆ ಒಂದು ವಾಹನ, ಅದು ಅಲ್ಲದೆ ಹರೇಕಳ ಗ್ರಾಮಕ್ಕೆ ಒಂದು PU ಕಾಲೇಜ್ ಆಗಬೇಕೆಂಬ ಹಾಜಬ್ಬನವರ ಕನಸಿಗೆ ಅನುಗುಣವಾಗಿ ಹರೇಕಳ ಗ್ರಾಮದಲ್ಲಿ 1.30 ಎಕರೆ ಜಾಗವನ್ನು ಗುರುತಿಸುವಂಥ ಒಂದು ಕೆಲಸ ಕಾರ್ಯ ಕೂಡ ಈಗಾಗಲೇ ಆಗಿದೆ. ಪ್ರಸ್ತುತ ಹರೇಕಳದಲ್ಲಿ 1.80 ಎಕರೆ ಜಾಗ ಆಟದ ಮೈದಾನಕ್ಕೆ ಅಂತೇಳಿ ಈಗಾಗಲೇ ಮೀಸಲಿಡುವಂಥ ಕೆಲಸವನ್ನು ಕೂಡ ಹರೇಕಳ ಗ್ರಾಮ ಪಂಚಾಯತ್ ಮೂಲಕ ಕಂದಾಯ ಅಧಿಕಾರಿಗಳು ಕೂಡ ಹರೇಕಳ ಗ್ರಾಮ ಪಂಚಾಯತ್ ಹೆಸರಿಗೆ ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಹರೇಕಳದ ಒಂದು ಕೇಂದ್ರ ಸ್ಥಳವಾದಂಥ ಗ್ರಾಮ ಚಾವಡಿಯಲ್ಲಿ 20 ಸೆನ್ಸ್ ಜಾಗವನ್ನು ಕೂಡ ಹರೇಕಳ ಗ್ರಾಮದ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಿಸುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಲ್ಲಿ ಕೂಡ 20 ಸೆನ್ಸ್ ಜಾಗವನ್ನು ಈಗಾಗಲೇ ಗುರುತಿಸಲಾಗಿದೆ. ಅದು ಅಲ್ಲದೆ ಹರೇಕಳ ಗ್ರಾಮದ ಬಹುಜನರ ಬೇಡಿಕೆಯಾದಂಥ ಒಂದು ನಿವೇಶನ ಕೊಡುವಂಥ ಒಂದು ಕೆಲಸ ಕಾರ್ಯಗಳಿಗಾಗಿ ಈಗಾಗಲೇ 7.5 ಎಕರೆ ಜಾಗವನ್ನು ಕೂಡ ಗುರುತಿಸುವಂಥ ಒಂದು ಕೆಲಸ ಆಗಿದೆ. ಇನ್ನೂ ಕೂಡ ಬೇಕಾದಷ್ಟು ಜಾಗದ ಒಂದು ಅವಶ್ಯಕತೆ ಇದೆ ಎಂಬ ಒಂದು ನೆಲೆಯಲ್ಲಿ ಇನ್ನೂ ಕೂಡ ಜಾಗವನ್ನು ಗುರುತಿಸಲು ಹರೇಕಳ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಒಂದು ಹುಡುಕುವಂಥ ಒಂದು ಕೆಲಸವನ್ನು ಕೂಡ ಹರೇಕಳ ಗ್ರಾಮ ಪಂಚಾಯತ್ ಮೂಲಕ ಮಾಜಿ ಅಧ್ಯಕ್ಷರಾದಂಥ ಬದ್ರುದ್ದೀನ್ ಅವರ ಒಂದು ಕಾಲಘಟ್ಟದಲ್ಲಿ ಅದನ್ನು ಕೂಡ ಆಗಿದೆ. ಅದಲ್ಲದೆ ಒಂದು ಮೂಲಭೂತ ಸೌಕರ್ಯ ಯಾವುದಂತ ಹೇಳಿದರೆ ಒಂದು ಕುಡಿಯುವ ನೀರು, ಅದೇ ರೀತಿ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಮುಖ್ಯ ರಸ್ತೆಗಳಲ್ಲದೆ ಒಳ ರಸ್ತೆಗಳ ಬೇಡಿಕೆಗಳು ಕೂಡ ಇದೆ. ಅದನ್ನು ಈಗಾಗಲೇ ಹೆಚ್ಚಿನ ರಸ್ತೆಗಳ ಕಾಮಗಾರಿ ಶಾಸಕರ ಅನುದಾನದಿಂದ ಇಲ್ಲಿ ಮಾಡುವಲ್ಲಿ ಕೂಡ ಹರೇಕಳ ಪಂಚಾಯತ್ ಸದಸ್ಯರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಮೂಲಭೂತ ಸೌಕರ್ಯಗಳು ಎಲ್ಲ ಮುಗಿದಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. 100ಕ್ಕೆ 100 ಒಂದು ಕಾರ್ಯಗಳು ಹರೇಕಳ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇನ್ನು ಕೂಡ ಬಹಳಷ್ಟು ಕೆಲಸಗಳು ಅವಶ್ಯಕತೆಗಳು ಕೂಡ ಹರೇಕಳ ಗ್ರಾಮದಲ್ಲಿ ಬಾಕಿ ಇದೆ. ಈ ಒಂದು ಬಾಕಿ ಇರುವಂಥ ಒಂದು ಕೆಲಸ ಕಾರ್ಯಗಳನ್ನು ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ಶ್ರೀಮತಿ ಗುಲಾಬಿ ಅವರು, ಅದೇ ರೀತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಅಬ್ದುಲ್ ಮಜೀದ್ ರವರು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರ ಸಹಕಾರವನ್ನು ಪಡೆದುಕೊಂಡು, ಗ್ರಾಮ ಪಂಚಾಯತ್ನ PDO ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳ ಸಹಕಾರವನ್ನು ಪಡೆದುಕೊಂಡು, ಗ್ರಾಮದ ಜನರ ಹಿರಿಯರ ಮತ್ತು ಬುದ್ಧಿಜೀವಿಗಳ ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಗ್ರಾಮದ ಅಭಿವೃದ್ಧಿಯಾಗಿ ಒಂದುಗೂಡಿ ಶ್ರಮಿಸುವಂಥ ಒಂದು ಕೆಲಸವನ್ನು ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದು ಮಾಡಬೇಕಾಗಿದೆ. ಈಗಾಗಲೇ ಹರೇಕಳ ಗ್ರಾಮ ಮುಂದಕ್ಕೆ ಹೋಗುವಂಥ ಒಂದು ಗ್ರಾಮ. ಈ ಮುಂದಕ್ಕೆ ಹೋಗುವಂಥ ಒಂದು ಗ್ರಾಮವನ್ನು ಒಂದು ಹೆಜ್ಜೆ ಹಿಂದಕ್ಕೆ ತೆಕ್ಕೊಳ್ಳುವಂಥ ಕೆಲಸ ಆಗಬಾರ್ದು. ಇನ್ನು ಕೂಡ ಒಂದೊಂದು ಹೆಜ್ಜೆ ಮುಂದಕ್ಕೆ ಹೋಗಿ 100ಕ್ಕೆ 100 ಒಂದು ಹರೇಕಳ ಗ್ರಾಮ ಈ ಜಿಲ್ಲೆಯ ಭೂಪಟದಲ್ಲಿ ಗುರುತಿಸುವ ಹಾಗೆ ಮಾಡುವಂಥ ಒಂದು ಕೆಲಸದ ಒಂದು ಜವಾಬ್ದಾರಿ ಈಗಾಗಲೇ ಅಧ್ಯಕ್ಷರಾದಂಥ ಗುಲಾಬಿ ಮತ್ತು ಉಪಾಧ್ಯಕ್ಷರಾದಂಥ ಬದ್ರುದ್ದೀನ್ ಅವರ ಉಪಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ರವರ ಮೇಲೆ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಬಯಸ್ತೇನೆ. ಇವತ್ತು ನಡೆದಂಥ ಚುನಾವಣೆ ಅದು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇದಕ್ಕೆ ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಕೂಡ ಅವಿರೋಧವಾಗಿ ಆಯ್ಕೆಯಾಗಲು ಈ ದಿನ ಸಹಕರಿಸಿದ್ದಾರೆ. ಎಲ್ಲ ಪಕ್ಷದ ಒಂದು ನಾಯಕರು ಸದಸ್ಯರು ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಪ್ರಕ್ರಿಯೆಗೆ ನಮ್ಮ ಪಕ್ಷದ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಒಂದು ಬಶೀರ್ ಅವರು, ಇನ್ನೊಂದು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ಮಹಾಬಲ ಹೆಗ್ಡೆ ಅವರು, ಅವರ ಜೊತೆಗೆ ನಾನು ಕೂಡ ಸೇರಿಕೊಂಡು ಮತ್ತು ಗ್ರಾಮದ ಉಸ್ತುವಾರಿಗಳಾದಂಥ ನಮ್ಮ AK ರಹಿಮಾನ್, ಅದೇ ರೀತಿ ಅಚ್ಯುತ ಗಟ್ಟಿಯವರು ಅವರು ಕೂಡ ಬಂದುಕೊಂಡು ಇವತ್ತಿನ ಈ ಒಂದು ಇದಕ್ಕೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅವರು ಕೂಡ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಪಕ್ಷದ ನೆಲೆಯಲ್ಲಿ
ನೆಲೆಯಲ್ಲಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ಈ ಗ್ರಾಮ ಒಳ್ಳೆಯದಾಗಲಿ, ಇನ್ನೂ ಕೂಡ ಅಭಿವೃದ್ಧಿ ಆಗಲಿ. ನಲ್ಮೆಯ ಗ್ರಾಮ ಹರೇಕಳ ಗ್ರಾಮ ಅಂತ ಹೇಳುವಂಥ ಒಂದು ಕೃತಿ ಈಗಾಗಲೇ ಬಿಡುಗಡೆ ಆಗಿದೆ. ಈ ನಲ್ಮೆಯ ಗ್ರಾಮ ಹರೇಕಳ ಅಂತ ಹೇಳಿದರೆ ಆ ಕೃತಿಯ ಅರ್ಥ ಈಗಾಗಲೇ ಅದನ್ನು ಬರೆದಂಥ ನಮ್ಮ ಕೃತಿಯನ್ನು ಸಂಪಾದಕರಂತ ಅನ್ಸಾರಿನೋಳಿ ಅವರು ಇಲ್ಲೇ ಇದ್ದಾರೆ. ಇನ್ನೊಂದು ಹಂಜಾ ಮಲಾರ್ ಅವರು, ಅದರ ಪ್ರಕಾಶಕರು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಬದ್ರುದ್ದೀನ್. ಈ ಮೂವರ ಸಹಕಾರ ಯಾವತ್ತೂ ಕೂಡ ಮರೆಯಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈ ನಲ್ಮೆಯ ಗ್ರಾಮ ಹರೇಕಳ ಅಂತ ಹೇಳಿದರೆ ಪ್ರೀತಿಯ ಗ್ರಾಮ ಹರೇಕಳ ಅಂತೇಳಿ. ಹರೇಕಳ ಗ್ರಾಮ ಯಾವತ್ತೂ ಕೂಡ ಮೊದಲು ಕೂಡ ಪ್ರೀತಿಯಲ್ಲಿತ್ತು, ಈಗಲೂ ಇದೆ, ಮುಂದಕ್ಕೆ ಕೂಡ ಇರಬೇಕಾಗಿದೆ. ಅದಕ್ಕೆ ಬೇಕಾಗಿ ಏನಾಗಬೇಕಾಗಿದೆ ಅಂತ ಹೇಳಿದರೆ ಇಲ್ಲಿ ನಾವೆಲ್ಲರೂ ಕೂಡ ಸಮಾನತೆಯಿಂದ ಇದ್ದು ಅಭಿವೃದ್ಧಿ ಮಾತ್ರ ನಮ್ಮ ಒಂದು ಉದ್ದೇಶ ಆಗಿರಬೇಕು. ಆ ನಿಟ್ಟಿನಲ್ಲಿ ಈ ನಲ್ಮೆಯ ಗ್ರಾಮ ಹರೇಕಳ ಮುಂದಕ್ಕೆ ಕೂಡ ಅದು ನಲ್ಮೆಯಿಂದ ಇರಬೇಕು. ಮತ್ತು ಹರೇಕಳದಲ್ಲಿ ಈಗಾಗಲೇ ಬಹಳಷ್ಟು ಜನರನ್ನು ಆ ಪುಸ್ತಕದ ಮುಖಾಂತರ ಗುರುತಿಸುವ ಹಾಗೆ ಆಗಿದೆ. ಇಂದಿನ ಪೀಳಿಗೆಗೂ ಗೊತ್ತಾಗ್ತದೆ, ಮುಂದಿನ ಪೀಳಿಗೆಗೂ ಆ ಪುಸ್ತಕ ಓದಿದರೆ ಹರೇಕಳದ ಚರಿತ್ರೆ ಗೊತ್ತಾಗ್ತದೆ. ಮುಂದಕ್ಕೆ ಇನ್ನಷ್ಟು ಒಂದು ಒಳ್ಳೊಳ್ಳೆ ಜನರು, ಒಳ್ಳೊಳ್ಳೆ ಮೇಧಾವಿಗಳು, ಒಳ್ಳೊಳ್ಳೆ ಅನುಭವಸ್ಥರು, ಒಳ್ಳೊಳ್ಳೆ ವಿದ್ಯಾವಂತರು ಈ ಗ್ರಾಮದಲ್ಲಿ ಹುಟ್ಟಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನೆನೆಸುವುದರ ಜೊತೆಗೆ ಎಲ್ರಿಗೂ ಕೂಡ ಶುಭಾಶಯವನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹರೇಕಳ ಗ್ರಾಮ ಪಂಚಾಯತಿಯ 2ನೇ ಅವಧಿಯ ಈ ಒಂದು ಅಧ್ಯಕ್ಷ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದಂಥ ಪಂಚಾಯತಿನ ಎಲ್ಲ ಸದಸ್ಯರಿಗೂ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಅಧ್ಯಕ್ಷರಾಗಿ ಗುಲಾಬಿ ಮತ್ತು ಉಪಾಧ್ಯಕ್ಷರಾಗಿ ಅಬ್ದುಲ್ ಮಜೀದ್ರವರು ಆಯ್ಕೆ ಆಗಿದ್ದೀರಿ. ತಾವು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ನಿಮಗೆ ಬಹಳಷ್ಟು ಜವಾಬ್ದಾರಿ ಇದೆ. ಯಾಕೆಂದರೆ ಇದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಬರೀ ಒಂದು ಸ್ಥಾನ ಮಾತ್ರ ಅಲ್ಲ, ಇಡೀ ಗ್ರಾಮದ ಒಂದು ಜವಾಬ್ದಾರಿ ಕೂಡ ಹೌದು. ನೀವು ನಿಮ್ಮ ಒಂದು ಅವಧಿಯಲ್ಲಿ ಪಂಚಾಯತ್ನ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಹಿರಿಯ ಕಿರಿಯ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯರ ಸಲಹೆಯನ್ನು ಪಡೆದುಕೊಂಡು ಮಾಜಿ ಅಧ್ಯಕ್ಷರುಗಳ ಸಲಹೆಯನ್ನು ಪಡೆದುಕೊಂಡು ಗ್ರಾಮದ ಅಭಿವೃದ್ಧಿಗೆ ನೀವು ಪಣದೊಡಬೇಕು. ಮತ್ತು ನಿಮ್ಮ ಹೆಚ್ಚಿನ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಪಂಚಾಯತಿಯಲ್ಲಿ ಇರಬೇಕು. ಸಾರ್ವಜನಿಕರಿಗೆ ಬೇಕಾದಾಗೆ ಅವರೊಂದು ಕೆಲಸಕ್ಕೆ ನೀವು ಸಿಗಬೇಕು. ನಿಮ್ಮ ಸಮಯವನ್ನು ಅದಕ್ಕಾಗಿ ನೀವು ಮೀಸಲಿಡಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಂಡು, ತಾವು ಕಳೆದ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಬದ್ರುದ್ದೀನ್ ರವರು, ಅನಿತಾರವರು ಈ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದು ಆದರೂ ಕೂಡ ನಮ್ಮ ಮುಸ್ತಫರವರು ಹೇಳಿದಕ್ಕೆ ಅದು ಎಲ್ಲ ಮುಗೀತು ಅಂತ ಹೇಳಲಿಕ್ಕಿಲ್ಲ. ಇನ್ನಷ್ಟು ಹಲವಾರು ಅಭಿವೃದ್ಧಿ ಕೆಲಸಗಳಿದೆ. ನೀವು ನಮ್ಮ ಶಾಸಕರ ಕೂಡ ಅವರ ಒಂದು ಸಹಕಾರ ಪಡೆದುಕೊಂಡು ಇನ್ನು ಯಾವುದೋ ಕೆಲಸಗಳು ಬಾಕಿ ಇದೆ. ಉದಾಹರಣೆಗೆ ನಿವೇಶನದ ಕೆಲಸ. ಈ ನಿವೇಶನದಾಗ ಅದನ್ನು ನಮ್ಮ ಅನಿತಾರವರು ಅಧ್ಯಕ್ಷ ಇರುವಾಗ ಅದು ಆ ಕೆಲಸ ನಾವು ಪ್ರಾರಂಭಿಸಿದ್ದಾರೆ. ಅವರು ಅದನ್ನು ಸಾಕಷ್ಟು ಸಲ ಅದನ್ನು ಫೈಲನ್ನು ತಗೊಂಡು ಹೋಗಿ ಅವರೊಬ್ಬರೇ ತಾಲೂಕು ಆಫೀಸ್, ಜಿಲ್ಲಾ ಆಫೀಸ್ ಕೆಲವೊಂದು ಅದನ್ನು ಅಲದಾಡಿದ್ದಾರೆ. ನೀವು ನಿಮ್ಮ ಈ ಅವಧಿಯಲ್ಲಿ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ, ನಾನು ಹೇಳುವುದು 1 ತಿಂಗಳ ಒಳಗಾಗಿ ನನ್ನ ಯಾವುದು ಸಹಕಾರ ಬೇಕು, ನಿಮ್ಮ ಎಲ್ಲ ಪಂಚಾಯತಿಯ ಸದಸ್ಯರ ಸಹಕಾರ ಪಡೆದುಕೊಂಡು ನೀವು ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು. ಯಾಕೆಂದರೆ ಅದು ಈ ಗ್ರಾಮದಲ್ಲಿ ಈ ಗ್ರಾಮದ ಜನರ ಬಹಳಷ್ಟು ಒಂದು ದೊಡ್ಡ ಬೇಡಿಕೆ ಅಂದರೆ ಹಲವಾರು ಗ್ರಾಮ ಸಭೆ ಕೂಡ ನಿಂತಹ ಒಂದು ಉದಾಹರಣೆ. ಅದಕ್ಕಾಗಿ ಈ ನಿವೇಶನವನ್ನು ಬಡವರು ಮನೆ ಇಲ್ಲದ ಕೆಲವೊಂದು ಮಂದಿ ಇದ್ದಾರೆ, ಅವರಿಗೆ ನೀವು ತುರ್ತಾಗಿ ಇದೇ ಸಂದರ್ಭದಲ್ಲಿ ನಿಮ್ಮ ಪ್ರಥಮ ಸಭೆಯಲ್ಲಿ ಈ ಒಂದು ವಿಷಯವನ್ನು ಕೈಗೆತ್ತಿಕೊಂಡು ನೀವು ಚರ್ಚಿಸಿ ಈ ಒಂದು ಕಾರ್ಯವನ್ನು ನಿವೇಶಿಸಿಕೊಳ್ಳುವಂತಹ ಕಾರ್ಯಕ್ರಮಕ್ಕೆ ತಾವು ಕೈ ಹಾಕಬೇಕಂತ ಹೇಳಿಕೊಂಡು, ಮಾತ್ರವಲ್ಲ ಈಗಾಗಲೇ ನಮ್ಮ ಅಧ್ಯಕ್ಷರು ನಿನ್ನೆ ಕಸದ ಕಸ ವಿಲೇವಾರಿ ಗಾಡಿಗೆ ವಾಹನಕ್ಕೆ ಚಾಲನೆ ನೀಡಿದ್ದಾರೆ. ನಾನು ಹೇಳುವುದು ಅದು ಅಲ್ಲಿಗೆ ಒಂದು ಕಸದ ಗಾಡಿ ಅಥವಾ ಒಂದು ಬುಟ್ಟಿ ಕೊಡುವ ಮೂಲಕ ಅದು ಮುಗಿಯುವುದಿಲ್ಲ. ಅವರ ಆ ಪ್ರಯತ್ನವನ್ನು ನೀವು ಮುಂದೆ ಕೊಂಡೊಯ್ಯಬೇಕು. ಬೇರೆ ಬೇರೆ ರೀತಿಯಲ್ಲಿ ಒಂದು ಘೋಷಣೆ ಮಾಡುವುದರ ಮೂಲಕ ಸ್ವಚ್ಛ ಗ್ರಾಮ ನಮ್ಮದೇ ಏನಾದರೂ ಒಂದು ಘೋಷಣೆ ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡು ಈ ಗ್ರಾಮದಲ್ಲಿ ನಮ್ಮ ಗ್ರಾಮ ಸ್ವಚ್ಛ ಗ್ರಾಮವನ್ನು ಮಾಡಬೇಕು, ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು. ಅದಲ್ಲದೆ ಹಲವಾರು ಕಾರ್ಯಗಳು ಬಾಕಿ ಉಂಟು, ನೀರಿನ ಕೆಲವೊಂದು ಸಮಸ್ಯೆಗಳುಂಟು, ಎಲ್ಲವನ್ನು ಕೂಡ ತಾವು ಎಲ್ಲರ ಸಹಕಾರ ಪಡೆದುಕೊಂಡು ಮಾಡಬೇಕಂತ ಹೇಳಿಕೊಂಡು ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ನನ್ನ ಮಾತಿಗೆ ವಿರಾಮ. ಹರೇಕಳ ಗ್ರಾಮದ
ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಈಗಾಗಲೇ ಗುಲಾಬೆಕ್ಕ ಮತ್ತು ಮಜೀದ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪಕ್ಷದ ಪರವಾಗಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಶುಭಾಶಯವನ್ನು ಕೋರುತ್ತಾ, ಬಹುಶಃ ಈ ಹಿಂದಿನ ಬದರುದ್ದೀನ್ ಮತ್ತು ಕಲ್ಯಾಣಿಯವರು ಮಾಡಿದಂಥ ಒಂದು ಕೆಲಸ ಬಹುಶಃ ಇಡೀ ರಾಜ್ಯದಲ್ಲೇ ಗುರುತಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಅರೇಕಳ ಒಂದು ಕಾಲದಲ್ಲಿ ಕುಗ್ರಾಮವಾಗಿತ್ತು. ಆದರೂ ಆ ಕಾಲದಲ್ಲಿ ನಾವು ಇಬ್ಬರ ಹೆಸರನ್ನು ನೆನಪಿಸಲೇಬೇಕು. ಒಂದು UT ಫರೀದ್ ಮತ್ತು ಒಂದು ಮೊಯ್ದೀನ್ ಅರೇಕಳ ಮೊಯ್ದೀನ್. ಅವರಿಂದ ಬಹುಶಃ ಅರೇಕಳಕ್ಕೆ ಒಂದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರು ಬಂದಿದೆ. ಪ್ರಿಯದರ್ಶಿನಿ ಎಂಬ ಬಿರುದನ್ನು ಕೂಡ ಮೊಯ್ದೀನ್ ಕುಂಜಿಯರು ಪಡ್ಕೊಂಡಿದ್ದರು. ಈಗ ಮೂರನೇದಾಗಿ ಬಹುಶಃ ಬದರುದ್ದೀನ್ ರವರ ಹೆಸರು ಕೂಡ ಈ ಒಂದು ಗ್ರಾಮದಲ್ಲಿ ಅಜರಾಮರವಾಗಿ ಉಳಿತದೆ ಎಂಬುದಾಗಿ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಮತ್ತೆ ಇನ್ನೊಂದು ಹಾಜಬ್ಬರು, ಜ್ಞಾನಪೀಠ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಹಾಜಬ್ಬರು, ಈ ನಾಲ್ವರ ಹೆಸರು ಕೂಡ ಮುಂದಿನ ದಿನಗಳಲ್ಲಿ ಅದು ಯಾವಾಗಲೂ ನೆನಪಿರತಕ್ಕಂಥ ಒಂದು ಹೆಸರು ಮತ್ತೆ ಅಜರಾಮರವಾಗಿರುವಂತಹ ಹೆಸರು. ಆದ್ದರಿಂದ ಮುಂದಿನ ಈಗಿನ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಅವರ ಏನು ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅವರ ಮಾರ್ಗದರ್ಶನ ತಕ್ಕೊಂಡು, ಮುಖ್ಯವಾಗಿ ಈ ಒಂದು ಅರೇಕಳ ಕ್ಷೇತ್ರಕ್ಕೆ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮುಸ್ತಾಫರವರು ಅವರ ಒಂದು ನೇತೃತ್ವ, ಅವರ ಒಂದು ಪ್ರೇರಣೆ ಬಹುಶಃ ಇಲ್ಲದಿದ್ದರೆ ಖಂಡಿತ ಈ ಎಲ್ಲ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರೆ ಮುಸ್ತಾಫರವರು ಅನೇಕ ವರ್ಷಗಳಿಂದ ಬೇರೆ ಬೇರೆ ಅದು ಕ್ರೀಡೆ ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮ ಇದ್ದರೂ ಮುಸ್ತಾಫರವರ ಆ ಒಂದು ವೇದಿಕೆಯಲ್ಲಿ ಅಸ್ತಿತ್ವ ಇದ್ದೇ ಇರ್ತದೆ. ಆ ನೆಲೆಯಲ್ಲಿ ಮುಂದಕ್ಕೂ ಕೂಡ ಮುಸ್ತಾಫರವರ ಒಂದು ಮಾರ್ಗದರ್ಶನ, ಅದೇ ರೀತಿ ಎಲ್ಲ ಸದಸ್ಯರ ಬಹುಶಃ ಇಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಬಹಳಷ್ಟು ಸಂತೋಷ ಆಗಿದೆ. ಇಲ್ಲಿ ಜಾತಿ ಮತ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ. ಆ ರೀತಿಯ ಒಂದು ಪಂಚಾಯತ್ ಅನ್ನು ನೀವು ನಿರ್ಮಿಸಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ಇದೇ ಒಂದು ವ್ಯವಸ್ಥೆ ಮುಂದೆ ಹೋಗಲಿ. ಬಹುಶಃ ಬದರುದ್ದೀನ್ ಮತ್ತೆ ಕಲ್ಯಾಣಕ್ಕನವರ ಹೆಸರು ಕೂಡ ಬಹುಶಃ ಅದೊಂದು ದಾಖಲೆಗೆ ಸೇರುವಂತಹ ವ್ಯವಸ್ಥೆ. ಅದೇ ರೀತಿ ನೀವು ಕೂಡ ನಿಮ್ಮ ಹೆಸರನ್ನು ದಾಖಲೆಗೆ ಸೇರುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳುತ್ತಾ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅರೇಕಳ ಗ್ರಾಮ ಪಂಚಾಯತ್ನ 2ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಶ್ರೀಮತಿ ಗುಲಾಬಿ ಮತ್ತು ಶ್ರೀಯುತ ಅಬ್ದುಲ್ ಮಜೀದ್ ಬಹಳ ಅನುಭವಸ್ಥರು. 3 ಬಾರಿ ಸದಸ್ಯರಾಗಿ ಆಯ್ಕೆಯಾದ ನಂತರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಅನುಭವವುಳ್ಳಂಥ ಗುಲಾಬಿ ಅಕ್ಕ, ಅದೇ ರೀತಿ ಬಹಳ ಕ್ರಿಯಾಶೀಲ ಸದಸ್ಯರಾದಂಥ ಅಬ್ದುಲ್ ಮಜೀದ್ರವರು. ನಮಗೂ ಕೂಡ ನಂಬಿಕೆ ಇದೆ. ಯಾಕೆಂದರೆ ನಾವು ಕಳೆದ ಸಲ ಫೆಬ್ರವರಿ 2021ನೇ ಸಾಲಿನಲ್ಲಿ ಇಸವಿಯಲ್ಲಿ ನಾವು ಅಧಿಕಾರ ಸ್ವೀಕಾರ ಆಗುವಂಥ ಒಂದು ಸಂದರ್ಭದಲ್ಲಿ ಇದೇ ರೀತಿ ನಾವು ಮಾಧ್ಯಮ ಮುಖಾಂತರ ನಾವು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ವಿ. ಅರೇಕಳ ಗ್ರಾಮಕ್ಕೆ ಸುಸಜ್ಜಿತವಾದ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡ್ತೇವೆ, ಆಸ್ಪತ್ರೆಯನ್ನು ಕೂಡ ನಿರ್ಮಾಣ ಮಾಡ್ತೇವೆ, ಘನತ್ಯಾಜ್ಯ ಘಟಕ ನಿರ್ಮಾಣ ಮಾಡ್ತೇವೆ, ಅದರೊಟ್ಟಿಗೆ ನಿವೇಶನವನ್ನು ನಾವು ಕೊಡ್ತೇವೆ ಎಂಬ ನಾವು ಭರವಸೆಯನ್ನು ನಾವು ನೀಡಿದ್ವಿ. ಇದನ್ನು ನಾವು ಕೆಲವು ಹೇಳಿದಂಥ ಭರವಸೆಯನ್ನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧಿಕಾರಿ ವರ್ಗ ಮತ್ತು ನನ್ನ ಎಲ್ಲ ಮುಸ್ತಾಫರು ಸೇರಿಕೊಂಡು ಎಲ್ಲ ಮಿತ್ರರ ಸಹಾಯ ಮತ್ತು ಶಾಸಕರಾದ UT ಖಾದರ್ರವರ ಸಹಾಯವನ್ನು ನಾವು ಯಾವ ಸಂದರ್ಭದಲ್ಲಿ ಕೂಡ ನಾವು ಮರಿಲಿಕ್ಕಿಲ್ಲ. ಇವರೆಲ್ಲ ಸಹಾಯ ಸಹಕಾರದೊಂದಿಗೆ ನಾವು ಇದನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಯಶಸ್ವಿಯಾಗಿದ್ದೇವೆ. ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಶೀರ್ ಅವರು ಹೇಳಿದರು, ಇದಕ್ಕೆ ಸಂಬಂಧಪಟ್ಟ ಹಾಗೆ 2.5 ಎಕರೆ ಎಕ್ಸ್ಟ್ರಾ ಜಾಗವನ್ನು ಕೂಡ ನಾವು ರಿಸರ್ವ್ ಮಾಡಿಕೊಂಡು ಈಗ ನನ್ನ ಪ್ರಕಾರದಲ್ಲಿ ಅದು ಆದೇಶ ಆಗಿರ್ಬೋದಂತ ಕಾಣ್ತದೆ. ಒಂದು 2 ದಿವಸದಲ್ಲಿ ನಮ್ಮ ಇಲ್ಲಿಗೆ ಮುಟ್ಟಿರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಇರುವಂಥ ಅರ್ಜಿಗಳನ್ನು ವಿಲೇವಾರಿ ಮಾಡಲಿಕ್ಕೆ ಬೇಕಾಗಿ ಅದರ ಅಧಿಕಾರವನ್ನು ಇರುವುದು ತಹಸೀಲ್ದಾರ್ ಮತ್ತು RI VA ಮುಖಾಂತರ ಆಗಿರ್ತದೆ. ಅದಕ್ಕೂ ಬೇಕಾದಂಥ ಅದನ್ನು ಅರ್ಜಿಗಳನ್ನು ಅದಕ್ಕೆ ಅರ್ಹರು ಯಾರಿದ್ದಾರೆ ಅರ್ಹರ ಫಲಾನುಭವಿಗಳ ಪಟ್ಟಿಯನ್ನು ಗುರುತು ಮಾಡಲಿಕ್ಕೂ ಕೂಡ ಅವರಿಗೆ ಇಲ್ಲಿರುವಂಥ ಫಲಾನುಭವಿಗಳ ಪಟ್ಟಿಗಳನ್ನು ಕೂಡ ನಾವು ನೀಡಿದ್ದೇವೆ. ನಾವು ಈಗ ನಮ್ಮ ಮುಂದೆ ಆಯ್ಕೆಯಾದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಹೇಳುವುದಿಷ್ಟೇ, ನಾವು ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ಆಡಳಿತವನ್ನು ನಾವು ನಿರ್ಮಾಣ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಹೋಗುವಾಗ 18ಕ್ಕೆ 18 ಕೂಡ ನಾವು ಇಲ್ಲಿ ಗೆಲ್ಲಲಿಕ್ಕೆ ನಿಮ್ಮ ಅಧಿಕಾರ ಕೂಡ ಅದಕ್ಕೆ ನೀವು ಮಾಡುವಂಥ ಅಧಿಕಾರದಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಅದಕ್ಕೆ ಪ್ರೇರಣೆಯಾಗ್ಬೋದು. ನಾನು ನಿಮಗೆ ಹೇಳುವುದಿಷ್ಟೇ, ನಾವು ಪಂಚಾಯತನ್ನು ಒಂದು ಹಂತಕ್ಕೆ ತಂದು
ನಾವೆಲ್ಲರೂ ಸೇರಿಕೊಂಡು ಮುಟ್ಟಿದ್ದೇವೆ. ಇದನ್ನು ಕೂಡ ಇನ್ನೂ ಕೂಡ ಪಾರದರ್ಶಕವಾಗಿ ನಡೆಸಲಿಕ್ಕೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಯಾವುದೇ ಒತ್ತಡವನ್ನು ಹೇರದೆ ಅವರಿಗೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ನಮ್ಮೊಟ್ಟಿಗೆ ಈ ಅಭಿವೃದ್ಧಿ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು, ಅದೇ ರೀತಿ ಯಾವಾಗಲೂ ನಮ್ಮ ಬೆನ್ನು ತಟ್ಟಿಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟಂಥ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಮುಸ್ತಫರವರು, ಅರೇಕಳ ಗ್ರಾಮದ ಮಾಜಿ ಅಧ್ಯಕ್ಷರಾದಂಥ ಮಾಬ್ಲ ಹೆಗ್ಡೆ ಅವರು, ಉಪಾಧ್ಯಕ್ಷರಾದಂಥ ಕಲ್ಯಾಣಿ ಅವರು ಇರ್ಬೋದು, ಅರೇಕಳ ಗ್ರಾಮ ಸಮಿತಿಯ ಅಧ್ಯಕ್ಷರಾದಂಥ ಬಶೀರ್ ಅವರು, ಅದೇ ರೀತಿ ನಮಗೆ ಉಸ್ತುವಾರಿಯಾಗಿ ನೇಮಕ ಮಾಡಿದಂಥ ಅಚ್ಯುತ ಗಟ್ಟಿಯಾಗಿರ್ಬೋದು, AK ರೆಹಮಾನ್ ಆಗಿರ್ಬೋದು, ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಅರೇಕಳ ಗ್ರಾಮವನ್ನು ಸ್ವಚ್ಛ ಗ್ರಾಮ ಮಾಡಬೇಕಂತ ನಾವು ಸಂಕಲ್ಪವನ್ನು ತೊಟ್ಟಿದ್ದೇವೆ. ಇದರೊಟ್ಟಿಗೆ ನಾನು ಮುಂದೆ ಯಾವ ರೀತಿಯಲ್ಲಿ ಅಧ್ಯಕ್ಷನಿದ್ದಾಗ ನಾನು ಕೆಲಸ ಮಾಡಿದ್ದೇನೆ, ಅದೇ ರೀತಿಯಾಗಿ ನಿಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಅರೇಕಳ ಗ್ರಾಮವನ್ನು ಸ್ವಚ್ಛ ಗ್ರಾಮ ಮಾಡುವುದರ ಜೊತೆಗೆ ನಾವು ಮಾಡಿದಂತಹ ಸಾಧನೆಗಳನ್ನು ಗಣನೆ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೂ ಕೂಡ ನಾವು ಅದಕ್ಕೆ ಬೇಕಾದಂಥ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕಿದ್ದೇವೆ. ನಮಗೆ 100ಕ್ಕೆ 100 ಭರವಸೆ ಉಂಟು, ನಾವು ಅದರಲ್ಲಿ ಯಶಸ್ವಿಯಾಗ್ತೇವೆ. ಅದರೊಟ್ಟಿಗೆ ಕಳೆದ ಸಾಲಿನಲ್ಲಿ ಮಾನ್ಯ ಶಾಸಕರಾದಂಥ UT ಖಾದರ್ ಅವರು ಅಮೃತ್ ಗ್ರಾಮ ಪಂಚಾಯತ್ ಅಂದರೆ ನಮಗೆ ಆಯ್ಕೆಯಾಗಿದೆ 25 ಲಕ್ಷ ಅನುದಾನ ಅದರಲ್ಲಿ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಜಿಲ್ಲಾ ಪಂಚಾಯತಿಗೆ ನಾವು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ನಾವು ಮುಟ್ಟಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಹಣ ಕೂಡ ನಮಗೆ ರಿಲೀಸ್ ಆಗಿ ಬರುವಾಗ ಅದು ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಒಂದು ಪೂರಕವಾಗ್ತದೆ. ಅದಕ್ಕೆ ಎಲ್ಲ ವಾರ್ಡಿಗೆ ಬೇಕಾದಂಥ ರೂಪುರೇಷೆಗಳನ್ನು ರೆಡಿ ಮಾಡಿಕೊಂಡು ಯಾವುದೇ ರೀತಿಯ ಭೇದ ಭಾವವನ್ನು ತೋರಿಸದೆ ನೀವು ಒಳ್ಳೆ ರೀತಿಯ ಆಡಳಿತವನ್ನು ನಡೆಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಜನರು ತಮ್ಮನ್ನು ಇದೇ ರೀತಿ ಆಯ್ಕೆ ಮಾಡಲಿಕ್ಕೆ ಕೂಡ ಒಂದು ಕಾರಣವಾಗ್ತದೆ. ನೀವು ಒಳ್ಳೆ ರೀತಿಯಲ್ಲಿ ಈ ಗ್ರಾಮ ಪಂಚಾಯತನ್ನು ನಡೆಸಿಕೊಂಡು ಹೋಗ್ತೀರಿ ಅಂತ ಭರವಸೆ ಇದೆ. ಅದನ್ನು ಯಶಸ್ವಿಯಾಗಿ ನೀವು ಮುನ್ನಡೆಸಿಕೊಂಡು ಹೋಗ್ತಿರೋ ಅವಕಾಶಕ್ಕಾಗಿ ಬಂದು 23ನೇ ನಮ್ಮದು ಅರ್ಧ ವಾರ್ಷಿಕ ಅರ್ಧವಾರ್ಷಿಕ ಚುನಾವಣೆಗೆ ನನಗೆ ಅವಿರೋಧವಾಗಿ ನಮಗೆ ಸಹಕರಿಸಿದ ನನ್ನ ಎಲ್ಲ ಪಂಚಾಯತಿ ಸದಸ್ಯರಿಗೂ, ನಮ್ಮ ಮಾಜಿ ಅಧ್ಯಕ್ಷರಿಗೂ, ಮಾಜಿ ಉಪಾಧ್ಯಕ್ಷರಿಗೂ, ನಮ್ಮ ಮಾಜಿ ತಾಲೂಕು ಪಂಚಾಯತಿ ಮುಸ್ತಫರವರಿಗೂ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸೀರವರಿಗೂ, ನಮ್ಮದು ಚಾಕಿನ ಅಚ್ಯುತ ಗಟ್ಟಿಯವರಿಗೂ, AK ರೆಹಮಾನ್ ಅವರಿಗೂ, ನಮ್ಮ ಮಿತ್ರರಾದ ಹಬ್ಬ ಅವರಿಗೂ, ಎಲ್ಲರೂ ಸಹಕರಿಸಿದವರಿಗೂ ನಾನು ಅಭಿನಂದಿಸ್ತೇನೆ. ಅವರೆಲ್ಲರನ್ನು ಅಭಿನಂದಿಸ್ತೇನೆ. ಮುಂದಿನ ದಿನದಲ್ಲಿ ನಾವು ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರ ತೆಕ್ಕೊಂಡು, ಮಾಜಿ ಅಧ್ಯಕ್ಷರ ಸಹಕಾರ ತೆಕ್ಕೊಂಡು, ಅದೇ ರೀತಿ ನಮ್ಮ ಮಾಜಿ ಉಪಾಧ್ಯಕ್ಷರ ಸಹಕಾರ ತೆಕ್ಕೊಂಡು, ನಮ್ಮ ಕಿರಿಯವರ ಎಲ್ಲ ಸಹಕಾರ ತೆಕ್ಕೊಂಡು ನಾವು ಈ ಪಂಚಾಯತಿಯಲ್ಲಿ ಯಾವುದೂ ಸ್ವಾರ್ಥ ಮಾಡದೆ ನಮಗೆ ಜನರಿಗೆ ಆಗುವ ಯಾವ ಕೆಲಸವಾದರೂ ಮಾರ್ಗದರ್ಶನ ಪ್ರಕಾರ ನಾವು ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿಕೊಂಡು ನನ್ನ ಮಾತಿಗೆ ನಾನು ನಮ್ಮ ಗ್ರಾಮದ ಪಂಚಾಯತ್ ಮೆಂಬರ್ನ ಇಂಕ ಮಸ್ತ್ ಸಹಕಾರ ಕೊರಿಯರು ಅಂಚನೆ ನಮ್ಮ ಬಸೀರು ನಮ್ಮ ಮಾಜಿ ಅಧ್ಯಕ್ಷರು ಮುಸ್ತಫನ್ನಿ ಮಾತಿರಲ್ಲ ಇಂಕ ಉಪಕಾರದ್ದು ಒಂದು ಕೊರಿಯರು ಒದಗ ಅದು ಕೊರಿಯರು ಅಂಚೆನೆ ಇಂಕ್ಲು ಪೊರ್ಲು ಇಂಕ ಗ್ರಾಮಡು ಇಂಚಿನ ಬೇಳೆ ಆಯ್ತು ನಾವು ಬೇಳೆ ನಿಂಗೆ ಪೊರ್ಲುಡೆ ಮಾತ ಮಲ್ಪ ಇಂಕ್ಲು ಸೇರ್ತು ಪೂರ ಇಲ್ಲ.